ಈ ಮಸಾಲ ರಾಗಿ ದೋಸೆನ ಇದೆಯಲ್ವಾ, ಜಸ್ಟ್ ಒಂದು 5-10 ನಿಮಿಷದಲ್ಲಿ ಮಾಡ್ಬೋದು. ಮತ್ತು ಇದನ್ನ ತಿನ್ನೋದಕ್ಕೆ ಪಲ್ಯ, ಚಟ್ನಿ ಅಥವಾ ಏನಾದರೂ ಕರಿ ಬೇಕು ಅಂತ ಏನೂ ಇಲ್ಲ. ತುಪ್ಪ ಸವರ್ಕೊಂಡು ತಿಂದ್ರೂ ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು ಏನು ಅಂತಂದರೆ, ಚಳಿ ಟೈಮಲ್ಲಿ ಈ ಥರ ಖಾರ ಮಸಾಲ ಹಾಕಿರೋ ರಾಗಿ ದೋಸೆ ಈ ಥರ ತಿಂತಾ ಇದ್ದರೆ ನಮ್ಮ ದೇಹನ ಕೂಡ ಬೆಚ್ಚಗಿಡುತ್ತೆ, ಆರೋಗ್ಯಕ್ಕೆ ಕೂಡ ತುಂಬ ಅಂತಂದರೆ ತುಂಬ ಒಳ್ಳೆಯದು. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಈ ಮಸಾಲ ರಾಗಿ ದೋಸೆ ಮಾಡಲಿಕ್ಕೆ ನಾನು 1 ಕಪ್ಪಷ್ಟು ರಾಗಿ ಹಿಟ್ಟನ್ನು ತಗೊತಾ ಇದ್ದೇನೆ. ಒಂದು ಮಿಕ್ಸಿಂಗ್ ಬೌಲಿಗೆ ಈ ರಾಗಿ ಹಿಟ್ಟನ್ನು ಹಾಕೊತಾ ಇದ್ದೇನೆ. 1/4 ಕಪ್ಪಷ್ಟು ರವೆನ ತಗೊತಾ ಇದ್ದೇನೆ. ಸೂಜಿ ರವೆ, ಉಪ್ಪಿಟ್ಟು ರವೆ ಯಾವುದು ಬೇಕಾದರೂ ಆಗುತ್ತೆ. ನೀವು ಇಲ್ಲದಿದ್ದರೆ ರಾಗಿ ಹಿಟ್ಟು ಎಷ್ಟು ತಗೊತೀರೋ ಅಷ್ಟು ಬೇಕಾದರೂ ರವೆನ ತಗೋಬೋದು. 1/4 ಕಪ್ಪಷ್ಟು ಅಕ್ಕಿ ಹಿಟ್ಟು. ಈಗ ನಾವು ಇದಕ್ಕೆ ಎಲ್ಲ ಮಸಾಲೆಗಳನ್ನು ಹಾಕೊಳ್ಳೋಣ. ಮೊದಲಿಗೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕೊತಾ ಇದ್ದೇನೆ. ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ. ಖಾರಕ್ಕೆ 1/4 ಟೇಬಲ್ ಸ್ಪೂನಷ್ಟು ಖಾರ ಪುಡಿನ ಹಾಕೊತಾ ಇದ್ದೇನೆ. 1/4 ಟೇಬಲ್ ಅಲ್ಲ, ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ಳಿ. ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಎಲ್ಲದಕ್ಕಿಂತ ಜಾಸ್ತಿ ಆಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕಫ, ಶೀತ ಎಲ್ಲ ಇದ್ದಾಗ ಇದು ತುಂಬಾ ಒಳ್ಳೆಯದು. ಮಸಾಲ ಫ್ಲೇವರಿಗೆ ಚೆನ್ನಾಗಿ ರುಚಿ ಬರಲಿಕ್ಕೆ 1 ಟೇಬಲ್ ಸ್ಪೂನ್ ಅಥವಾ 3/4 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕೋಬಹುದು. ಒಂದು ವೇಳೆ ಸಾಂಬಾರು ಪುಡಿ ಇಲ್ಲದಿದ್ದರೆ ಒಂದು ಸ್ವಲ್ಪ ಕೊತ್ತಂಬರಿ ಪುಡಿ, ಜೀರಿಗೆ ಪುಡಿನ ಹಾಕೊಳ್ಳಿ. ಒಳ್ಳೆ ಫ್ಲೇವರ್ ಬರಲಿಕ್ಕೆ 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ ಇಲ್ಲದಿದ್ದರೆ 1/4 ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಪುಡಿನ ಹಾಕೋಬಹುದು. ಈಗ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೊಳ್ಳೋಣ. ಇದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಡೈಜೆಷನ್ಗೆ ಕೂಡ ತುಂಬಾ ಒಳ್ಳೆಯದು. 1/4 ಟೇಬಲ್ ಸ್ಪೂನಷ್ಟು ಅಜ್ವಾನ್ ಅಥವಾ ಓಂಕಾಳು ಹಾಕೊತಾ ಇದ್ದೇನೆ. ಆಸಿಡಿಟಿ ಅಥವಾ ಈ ವಾಯು ಪ್ರಾಬ್ಲಮ್ ಇರುತ್ತಲ್ವ, ಅದಕ್ಕೆ ಇದು ತುಂಬಾ ಒಳ್ಳೆಯದು ಮತ್ತು ಈ ದೋಸೆಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಇವಾಗ 1 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕೊತಾ ಇದ್ದೀನಿ. ಬೆಲ್ಲ ಇದ್ದರೆ ಚೂರು ಬೆಲ್ಲ ಹಾಕೋಬೋದು, ಜಾಸ್ತಿ ಹಾಕೋಬೇಡಿ, ದೋಸೆ ಕರಟುತ್ತೆ. ಇದು ಯಾಕೆಂತಂದರೆ ನಮಗೆ ಈ ಸ್ವಲ್ಪ ಶುಗರ್ ಆಗಿ ಸ್ವೀಟ್ ಆದರೆ ಏನಾಗುತ್ತೆ ಅಂತಂದರೆ ಯಾವುದೇ ಪಲ್ಯ, ಚಟ್ನಿ ಇಲ್ಲದೆ ಈ ದೋಸೆನ ತಿನ್ಬೋದು. 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಈರುಳ್ಳಿ ತಿನ್ನದವರು ಈರುಳ್ಳಿನ ಸ್ಕಿಪ್ ಮಾಡ್ಬೋದು. ಇವಾಗ ಸ್ವಲ್ಪ ಶುಂಠಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. 2 ಚಿಕ್ಕ ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಇವಾಗ ಇದಕ್ಕೆ 1/4 ಕಪ್ಪಷ್ಟು ಮೊಸರನ್ನ ಹಾಕೊತಾ ಇದ್ದೇನೆ. ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ನೀರು ಹಾಕಿ ಕಲಸೋಕ್ಕಿಂತ ಮುಂಚೆ, ಯಾಕಂತಂದ್ರೆ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ. ಇವಾಗ 1 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಕಲಸ್ಕೊತಾ ಇದ್ದೇನೆ. ನೀರು ನೋಡಿಕೊಂಡು ಸ್ವಲ್ಪನೇ ಹಾಕೊಳ್ಳಿ. ಈಗ ಇನ್ನೊಂದು ಕಪ್ಪ ನೀರನ್ನು ಹಾಕೊತಾ ಇದ್ದೇನೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ಇನ್ನೊಂದಿದೆ, ನೀವು ರವೆ ದೋಸೆ ಟೈಪ್ ತೆಳ್ಳಗೆ ಮಾಡೋದಿದ್ರೆ ತುಂಬ ತೆಳ್ಳಗೆ ಮಾಡ್ಕೋಬೇಕಾಗುತ್ತೆ ಹಿಟ್ಟು. ನಾನು ರವೆ ದೋಸೆ ಟೈಪ್ ತೆಳ್ಳಗೆ ಮಾಡಲ್ಲ, ಸ್ವಲ್ಪ ದಪ್ಪಗೆ ಮಾಡ್ತೀನಿ. ಯಾಕಂತಂದರೆ ರವೆ ದೋಸೆ ಆದಾದರೆ ತುಂಬ ಟೈಮ್ ತಗೊಳುತ್ತೆ ನಮಗೆ ಅದನ್ನ ಮಾಡೋದಕ್ಕೆ. ಇದಾದರೆ ನಾವು ಅರ್ಜೆಂಟಲ್ಲಿ ಬೇಕಾದರೂ ಈ ಥರ ದೋಸೆನ ಮಾಡಿ ತಿನ್ಬೋದು. 2.5 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ನೋಡಿ, ಈ ಹದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಕನ್ಸಿಸ್ಟೆನ್ಸಿ ಗೊತ್ತಾಗ್ತದಲ್ಲ, ಈ ಹದಕ್ಕೆ. ನೀವೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಇದು ಇನ್ನೂ ದಪ್ಪ ಆಗುತ್ತೆ, ಯಾಕಂತಂದರೆ ರವೆ ಉಪ್ಕೊಳ್ಳುತ್ತೆ. ಆವಾಗ ಬೇಕಾದರೆ ಒಂದು ಸ್ವಲ್ಪ ನೀರು ಹಾಕಿ ಒಂಚೂರು ನಮಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬಹುದು. ಈಗ ಸ್ಟವ್ ಮೇಲೆ ಒಂದು ತವನ ಇಟ್ಬಿಟ್ಟು ಚೆನ್ನಾಗಿ ಕಾಯಿಸ್ಕೊಳ್ಳಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೊಳ್ಳಿ. ಅದಾದ ನಂತರ ಕಾದ ನಂತರ ಸ್ವಲ್ಪ ಆಯಿಲನ್ನು ನಾವು ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು, ತವದ ಮೇಲೆ ಹಚ್ಕೋಬೇಕು. ಈಗ 1 ಸೌಟಷ್ಟು ನಾವು ಹಿಟ್ಟನ್ನು ತಗೊಂಡು ನೀಟಾಗಿ ಹಾಕೋಬೇಕು. ಒಂದು ಸ್ವಲ್ಪ ತೆಳ್ಳಗೆ ಈ ಸೌಟಲ್ಲಿ ಬಿಡಿಸ್ಕೊಂಡು ತೆಳ್ಳಗೆ ಮಾಡ್ಕೋಬಹುದು. ನೋಡಿ, ಈ ಥರ ಮುಚ್ಚಿಟ್ಬಿಟ್ಟು ಸ್ವಲ್ಪ ಹೊತ್ತು ಕಾಯಿಸ್ಕೊಳ್ಳೋಣ. ಒಂದು 10-20 ಸೆಕೆಂಡ್ ಒಂದು ಸೈಡ್ ಕಾಯಿಸಿದಾದ ನಂತರ ಮುಚ್ಚಳನ ತೆಗೆದ್ಬಿಡಿ. ಅದಾದ ನಂತರ ಮೇಲ್ಗಡೆ ಬೇಕಾದರೆ ಸ್ವಲ್ಪ ಎಣ್ಣೆನ ಈ ಥರ ಹಚ್ಕೊಂಡ್ಬಿಡಿ, ಅಥವಾ ತುಪ್ಪ ಬೇಕಾದರೂ ಆಗುತ್ತೆ. ಹಚ್ಕೊಂಡು ಇದನ್ನ ಈಗ ನಾವು ಮಗುಚಿ ಹಾಕಿ ಮತ್ತೆ ಕಾಯಿಸ್ಕೋಬೇಕು. ನಿಮಗೆ ಇನ್ನೊಂದು ಏನು ಅಂತಂದರೆ, ಈ ಹಿಟ್ಟಿನ ದೋಸೆಯನ್ನೇ ನೀವು ಸ್ವಲ್ಪ ಅಂದರೆ ಜಾಸ್ತಿ ಕಾಯಿಸಿದರೆ ನಿಮಗೆ ರೊಟ್ಟಿ ಥರನೇ ಆಗುತ್ತೆ, ರಾಗಿ ರೊಟ್ಟಿ ಥರನೇ ಗಟ್ಟಿಯಾಗಿ ಆಗುತ್ತೆ, ಚೆನ್ನಾಗೇ ಬರುತ್ತೆ.
ದೋಸೆ ರೆಡಿ ಆಗಿದೆ. ಇಷ್ಟೇ, ಇನ್ನೇನಿಲ್ಲ. ಚೆನ್ನಾಗಿ ಕಾದ ನಂತರ ನಾವಿದನ್ನ ತೆಗೆದು ಬಿಡ್ಬೋದು. ನಿಮಗೆ ದೋಸೆ ಮಾಡ್ತಾ ಈ ಹಿಟ್ಟೊಂದು ಸ್ವಲ್ಪ ದಪ್ಪ ಆಯಿತು ಅಂತ ಅನಿಸಿದ್ರೆ ಒಂಚೂರು ನೀರು ಹಾಕ್ಕೊಳ್ಳಿ, ಆಯಿತಾ? ನೋಡಿ, ಈ ಹದ ಇರಬೇಕು ನಮಗೆ ಪ್ರತಿ ಸರಿ ದೋಸೆ ಹಾಕುವಾಗ. ಮಸಾಲ ರಾಗಿ ದೋಸೆ ರೆಡಿ ಆಗಿದೆ. ಮಸಾಲ ಹಾಕಿರೋದ್ರಿಂದ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಯಾವುದೇ ಪಲ್ಯ ಆಗಲಿ ಚಟ್ನಿ ಆಗಲಿ ಏನೂ ಬೇಡ, ತುಪ್ಪ ಸವರ್ಕೊಂಡು ಹಾಗೇ ತಿನ್ಬೋದು. ಇನ್ನೊಂದು ಏನು ಅಂತಂದರೆ, ನಾನು ಆಗಲೇ ಹೇಳಿದಾಗೆ ನೀವು ಬೇಕಾದರೆ ಹಿಟ್ಟನ್ನು ತುಂಬಾ ತೆಳ್ಳಗೆ ಮಾಡಿಕೊಂಡು ರವೆ ದೋಸೆ ಟೈಪು ಇದನ್ನು ಮಾಡ್ಕೋಬೋದು, ಅದು ಚೆನ್ನಾಗಿರುತ್ತೆ. ಮಕ್ಕಳಿಗೆ ಕೂಡ ನಾವು ಬಾಕ್ಸಿಗೆ, ಲಂಚ್ ಬಾಕ್ಸಿಗೆಲ್ಲ ಕೊಡಲಿಕ್ಕೆ ತುಂಬಾ ಒಳ್ಳೆಯದು. ಆರೋಗ್ಯಕ್ಕೆ ಕೂಡ ನಿಮಗೆ ಮೊದಲೇ ಗೊತ್ತು ರಾಗಿ ಎಷ್ಟು ಒಳ್ಳೆಯದು ಅಂತ. ಮಸಾಲ ಹಾಕಿರೋದ್ರಿಂದ ಚಳಿ ಟೈಮಲ್ಲಿ ನಮ್ಮನಿದ್ದು ಬೆಚ್ಚಗಿಡುತ್ತೆ. ಥ್ಯಾಂಕ್ಸ್ ಎಲ್ರಿಗೂ.